ಈಗ ಹಲಸಿನ ಹಣ್ಣಿನ ಸೀಸನ್. ಪೌಷ್ಟಿಕ ಅಂಶಗಳನ್ನು ಒಳಗೊಂಡ ಸ್ವಾದಿಷ್ಟ ಹಲಸಿನ ಹಣ್ಣಿಗೆ ಆರೋಗ್ಯ ದೃಷ್ಟಿಯಿಂದಲೂ ವಿಶೇಷ ಮಹತ್ವವಿದೆ. ಚಳಿಗಾಲ ಕಳೆದು ಬೇಸಿಗೆ ಕಾಲವನ್ನು ಬರಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ದೇಹದ ಶೀತದ ವಾತಾವರಣವನ್ನ ನಿವಾರಣೆ ಮಾಡಲೆಂದೇ ದೇವರು ಕರುಣಿಸಿದಂತಹ ಇದೊಂದು ಹಣ್ಣು ನಿಜಕ್ಕೂ ವರದಾನವೇ ಸರಿ. ಇಂತಹ ವಿಶಿಷ್ಟ ಗುಣಗಳ ಹಲಸನ್ನ ಜನತೆಗೆ ಪರಿಚಯಿಸಲು ಮಂಗಳೂರು ನಗರದಲ್ಲಿ 2 ದಿನಗಳ ಹಲಸಿನ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಬನ್ನಿ, ಹೇಗಿತ್ತು ಈ ಹಲಸಿನ ಮೇಳ ನೋಡ್ಕೊಂಡು ಬರೋಣ. ವಿವಿಧ ಬಗೆಬಗೆಗಳ ಘಮಘಮಿಸುವ ಹಲಸು ಹಣ್ಣಿನಿಂದ ತಯಾರಿಸಿದ ಖಾದ್ಯಗಳು ಹಲಸಿನ ಹಣ್ಣಿನ ಪಾಯಸ, ಹಲಸಿನ ಬೀಜ ಪಾಯಸ, ಹಲಸಿನ ಕಾಯಿ ದೋಸೆ, ಶುಂಠಿ ಚಟ್ನಿ, ಹೀಗೆ 10 ಬಗೆಯ ಹಲಸಿನ ಐಟಂಗಳನ್ನು ನೋಡಿದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಇದು ಮಂಗಳೂರಿನ ನಗರದ ಶರವು ದೇವಸ್ಥಾನದ ಬಳಿ ಇರುವ ಬಾಳಂಬಟ್ ಹಾಲ್ನಲ್ಲಿ 6ನೇ ವರ್ಷದ ಹಲಸು ಮೇಳದ ನೋಟ. 2 ದಿನ ನಡೆದ ಈ ಹಲಸು ಹಬ್ಬವನ್ನ ಮಂಗಳೂರಿನ ಕೃಷಿಕರ ಬಳಗವು ಆಯೋಜನೆ ಮಾಡಿತ್ತು. ಹಬ್ಬದಲ್ಲಿ ಹಲಸಿನ ವಿವಿಧ ಮೌಲ್ಯವರ್ಧಿತ ತಿಂಡಿಗಳು, ಬಣ್ಣದ ರುದ್ರಾಕ್ಷಿ, ಚಂದ್ರ ಹಲಸು, ಬಕ್ಕೆ ಹಲಸು, ಬಂಗಾರ ವರ್ಣದ ಹಲಸು, ಹಲಸಿನ ಐಸ್ ಕ್ರೀಮ್, ಹಲಸಿನ ಹೋಳಿಗೆ, ಹಲಸಿನ ವೈವಿಧ್ಯಮಯ ಖಾದ್ಯಗಳನ್ನು ಸ್ಥಳದಲ್ಲಿ ಮಾಡಿಕೊಡುವ ವ್ಯವಸ್ಥೆ ಇದ್ದು ಹಲಸು ಪ್ರಿಯರು ಮುಗಿಬಿದ್ದು ಸವಿಯುತ್ತಿದ್ದರು. ಕರಾವಳಿ ಮಾತ್ರವಲ್ಲ, ಹೊರ ಜಿಲ್ಲೆಗಳಿಂದಲೂ ಮಾರಾಟಗಾರರು ಈ ಹಲಸು ಮೇಳದಲ್ಲಿ ಪಾಲ್ಗೊಂಡು ತಮ್ಮ ಪ್ರದೇಶದ ಹೊಸ ರುಚಿಗಳನ್ನು ಕರಾವಳಿ ಜನರಿಗೆ ಉಣಬಡಿಸಿದ್ದರು. ಸಾವಯವ ಕೃಷಿಕ ಗ್ರಾಹಕರ ಬಳಗ ಈ ಹಲಸು ಹಬ್ಬವನ್ನು ಆಯೋಜನೆ ಮಾಡ್ತಾ ಇದೆ. ಇದು 6ನೇ ವರ್ಷದ ಹಲಸು ಹಬ್ಬ. ಇಲ್ಲಿ ವಿಶೇಷ ಏನೆಂದರೆ ಹಲಸು ಮತ್ತು ಹಲಸಿನ ವಿವಿಧ ಬಣ್ಣ ಬಣ್ಣದ ಹಲಸುಗಳ ಮಾರಾಟದ ವ್ಯವಸ್ಥೆ ಇರುತ್ತದೆ. ಹಾಗೂ ಹಲಸಿನ ಬೇರೆ ಬೇರೆ ಮೌಲ್ಯವರ್ಧನೆ ಮಾಡಿದಂಥ ವಸ್ತುಗಳು ಸಹ ಇಲ್ಲಿ ಮಾರುಕಟ್ಟೆಯಲ್ಲಿ ಒದಗಿಸ್ತಾರೆ. ಅದಲ್ಲದೆ ನಮ್ಮ ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಸಾವಯವದ ದಿನಸಿಗಳನ್ನು ಸಹ ಅವರು ಮಾರಾಟಕ್ಕೆ ತಂದಿರುತ್ತಾರೆ. ಇದಕ್ಕೆ 2 ದಿನ ಇದು ನಡೀತದೆ. ನಾಳೆ ಸಂಜೆ 7 ಗಂಟೆವರೆಗೆ ಇದು ಕಾರ್ಯಕ್ರಮ ಇರ್ತದೆ. ಸಾವಿರಾರು ಜನ ಇದರ ಸದುಪಯೋಗವನ್ನು ತಗೊಂಡು ನಮ್ಮ ಬಳಗ ಮಾಡಿದಂಥ ಈ ಕೆಲಸಕ್ಕೆ ಪ್ರೋತ್ಸಾಹದ ಬೆಂಬಲವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಾಳೆ ಸಹ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಸಹ ಇಲ್ಲಿ ಈ ರೀತಿಯ ಹಲಸಿನ ಹಬ್ಬ ನಡೀತದೆ. ಹಲಸಿನ ಬೇರೆ ಬೇರೆ ಚಿನ್ನದ ಬಣ್ಣದ ಹಲಸಿನ ಬೇರೆ ಬೇರೆ ಹಣ್ಣು, ರುದ್ರಾಕ್ಷಿ ಹಣ್ಣು, ಈ ಥರದ ನಮ್ಮ ಊರಿನ ಹಲಸಿನ ಹಣ್ಣು, ವಿವಿಧ ಬೇರೆ ಬೇರೆ ಹಣ್ಣುಗಳು ಇರ್ತದೆ. ಅದಲ್ಲದೆ ಹಲಸಿನಿಂದ ಮೌಲ್ಯವರ್ಧನೆ ಮಾಡಿದಂಥ ಬೇರೆ ಬೇರೆ ರೀತಿಯ ಹೋಳಿಗೆಗಳು ಮತ್ತು ಹಲಸಿನಿಂದ ತಯಾರು ಮಾಡಿದಂಥ ವಿವಿಧ ಐಸ್ ಕ್ರೀಮ್ಗಳು, ಇದೆಲ್ಲವೂ ಇದರಲ್ಲಿ ಮಾರುಕಟ್ಟೆಯಲ್ಲಿ ಒದಗ್ತದೆ. ಗ್ರಾಹಕರಿಗೆ ತಮಗೆ ಬೇಕಾದ ಪದಾರ್ಥಗಳನ್ನು ಸ್ಥಳದಲ್ಲೇ ಸವಿಯುವುದರೊಂದಿಗೆ ಖರೀದಿ ಮಾಡಲು ಅವಕಾಶವಿದ್ದು ಗ್ರಾಹಕರು ವಯಸ್ಸಿನ ಅಂತರವಿಲ್ಲದೆ ಮಳಿಗೆಗಳ ಮುಗಿಬಿದ್ದಿದ್ದರು. ಒಟ್ಟಿನಲ್ಲಿ ಈ 2 ದಿನಗಳ ರಾಸಾಯನಿಕ ರಹಿ ಬೆಳೆಯಾದ ಹಲಸಿನ ಮೇಳ ಅತ್ಯಂತ ಯಶಸ್ವಿಯಾಗಿದ್ದು, ಮೇಳದಿಂದ ರೈತರು ನೇರವಾಗಿ ತಾವು ಉತ್ಪಾದಿಸಿದ ಬೆಳೆ ಮತ್ತು ಹಲಸಿನ ಉತ್ಪನ್ನಗಳನ್ನು ಜನತೆಗೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡಲು ಅನುಕೂಲವಾಗಿತ್ತು ಮತ್ತು ಗ್ರಾಹಕರಿಗೂ ರುಚಿಯಾದ ಉತ್ಪನ್ನಗಳು ಕೈಗೆಟಕುವ ದರದಲ್ಲಿ ಸಿಗುತ್ತಿದ್ದರಿಂದ ವಾರಾಂತ್ಯವನ್ನ ಫುಲ್ ಖುಷಿಯಾಗಿದ್ದು ಎಂಜಾಯ್ ಮಾಡಿದ್ದರು. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.